ಮುಂಬೈನ ಕಲ್ಯಾಣ್ನಿಂದ ಗೋರಖ್ಪುರಕ್ಕೆ ತೆರಳುತ್ತಿದ್ದ ರೈಲು ಛಾಪ್ರಾ ಸಮೀಪ ಇದ್ದಾಗ ವಿಠ್ಠಲ ಮತ್ತು ಕಡವಳಿ ನಡುವಿನ ನದಿಯ ಸೇತುವೆ ಮೇಲಿದ್ದಾಗ ಪ್ರಯಾಣಿಕರೊಬ್ಬರು ಎಮರ್ಜೆನ್ಸಿ ಚೈನ್ ಎಳೆದುಬಿಟ್ಟರು. ತುರ್ತು ಅಪಾಯವೆಂದು ಭಾವಿಸಿದ ಲೋಕೋ ಪೈಲಟ್ ರೈಲು ಚಲಿಸುವುದನ್ನು ತಡೆಯಲು ತುರ್ತು ಬ್ರೇಕ್ ಹಾಕಿದ್ದಾರೆ. ಈ ರೀತಿ ಎಮರ್ಜೆನ್ಸಿ ಚೈನ್ ಎಳೆದ ಕಾರಣ ರೈಲು ಮತ್ತೆ ಸಂಚರಿಸಲು ಸಹಾಯಕ ಲೋಕೋ ಪೈಲಟ್ ತಮ್ಮ ಜೀವವನ್ನೇ ಪಣಕ್ಕಿಡಬೇಕಾಗಿ ಬಂತು. ಈ ಸೇತುವೆಯಲ್ಲಿ ಒಂದೇ ರೈಲು ಹಳಿ ಇದ್ದ ಕಾರಣ ರೈಲು ಸಂಚಾರಕ್ಕೂ ಕೆಲ ಕಾಲ ಅಡಚಣೆ ಉಂಟಾಯಿತು. ಎಮರ್ಜೆನ್ಸಿ ಚೈನ್ ಎಳೆದವರು ಯಾರು, ಯಾಕೆ ಎಂದು ಪರಿಶೀಲಿಸಿದಾಗ ಅನಗತ್ಯವಾಗಿ ಕೆಲವು ಪ್ರಯಾಣಿಕರು ಈ ರೀತಿ ಮಾಡಿರುವುದು ರೈಲ್ವೆ ಸಿಬ್ಬಂದಿ ಗಮನಕ್ಕೆ ಬಂದಿದೆ. ಮುಂಬೈನಿಂದ 80 ಕಿಲೋಮೀಟರ್ ದೂರದಲ್ಲಿ ನಡೆದ ಘಟನೆಯ ವಿಡಿಯೋವನ್ನು ರೈಲ್ವೆ ಸಚಿವಾಲಯ ಗುರುವಾರ ತನ್ನ ಟ್ವಿಟ್ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ. ಈ ವೈರಲ್ ವಿಡಿಯೋದಲ್ಲಿ ಛಾಪ್ರಾ ಕಡೆಗೆ ಹೋಗುತ್ತಿದ್ದ ಗೋದಾನ್ ಎಕ್ಸ್ಪ್ರೆಸ್ನ ಹಿರಿಯ ಸಹಾಯಕ ಲೋಕೋ ಪೈಲಟ್ ಸತೀಶ್ ಕುಮಾರ್ ರೈಲಿನ ಕೆಳಗೆ ತೆವಳುತ್ತಿರುವುದನ್ನು ಕಾಣಬಹುದು. ರೈಲು ನದಿ ಸೇತುವೆಯ ಮೇಲೆ ನಿಂತ ಕಾರಣ ಚಕ್ರ ಮತ್ತು ಇತರ ಅಂಡರ್ಬೇಲಿ ಉಪಕರಣಗಳ ನಡುವಿನ ಕಿರಿದಾದ ಅಂತರದಲ್ಲಿ ಎಮರ್ಜೆನ್ಸಿ ಬಟನ್ ಅನ್ನು ಮರುಹೊಂದಿಸಲು ಹರಸಾಹಸ ಪಡಬೇಕಾಗಿ ಬಂದದ್ದು ಗೋಚರಿಸುತ್ತಿದೆ. ಈ ವಿಡಿಯೋದ ಜೊತೆಗೆ ಪ್ರಯಾಣಿಕರಿಗೆ ರೈಲ್ವೆ ಇಲಾಖೆಯು ಅನಗತ್ಯವಾಗಿ ರೈಲುಗಳಲ್ಲಿ ಎಮರ್ಜೆನ್ಸಿ ಚೈನ್ ಎಳೆಯಬೇಡಿ ಎಂದು ಮನವಿ ಮಾಡಿದೆ.